ಎಂಎಸ್ಇಝೆಡ್ ಯೋಜನೆಗಾಗಿ ಕೈಗಾರಿಕಾ ಅಭಿವೃದ್ಧಿಯ ಹೆಸರಿನಲ್ಲಿ ತಮ್ಮ ಪೀಳಿಗೆಯ ಜೀವನಾಧಾರವಾಗಿದ್ದ ಕೃಷಿ ಭೂಮಿಯನ್ನು ಬಿಟ್ಟುಕೊಟ್ಟು ಸ್ಥಳಾಂತರಿತ ರೈತ ಕುಟುಂಬಗಳು ಇಂದು ಗಂಭೀರ ಅನಿಶ್ಚಿತತೆ ಮತ್ತು ಅನ್ಯಾಯದ ಪರಿಸ್ಥಿತಿಯನ್ನು ಎದುರಿಸುತ್ತಿವೆ. ತಮ್ಮ ಭೂಮಿಯನ್ನ ತಾಯಿಯಂತೆ ಪೂಜಿಸುತ್ತಿದ್ದ ಈ ಕುಟುಂಬಗಳು ದೇಶದ ಅಭಿವೃದ್ಧಿಗಾಗಿ ಭೂಮಿಯನ್ನ ತ್ಯಾಗ ಮಾಡಿದರೂ ಅವರಿಗೆ ನೀಡಲಾದ ಮೂಲಭೂತ ಭರವಸೆಗಳು ಇಂದೂ ಜಾರಿಗೆ ಬಂದಿಲ್ಲ ಎಂಬುದು ಅವರ ಅಳಲಾಗಿದೆ. ಕೇಂದ್ರ ಸರ್ಕಾರದ ಆರ್&ಆರ್ ನೀತಿ ಮತ್ತು ಕರ್ನಾಟಕ ಸರ್ಕಾರದ ಆದೇಶಗಳ ಪ್ರಕಾರ ಭೂ ಸ್ವಾಧೀನದಿಂದ ಬಾಧಿತರಾದ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಉದ್ಯೋಗವನ್ನು ನೀಡಬೇಕು ಎಂಬ ಸ್ಪಷ್ಟ ನಿಯಮವಿದೆ. ಈ ಭರವಸೆಗಳು ಸರ್ಕಾರದ ಆದೇಶಗಳು, ಲೀಸ್ ಒಪ್ಪಂದಗಳು ಮತ್ತು ನೀತಿ ಪ್ರಾವಧಾನಗಳ ಮೂಲಕ ದಾಖಲೆಬದ್ಧವಾಗಿವೆ. ಆದಾಗ್ಯೂ ಈ ಭರವಸೆಗಳು ಕೇವಲ ದಾಖಲೆಗೆ ಸೀಮಿತವಾಗಿದ್ದು, ಕಾರ್ಯರೂಪಕ್ಕೆ ಬಾರದಿರುವುದು ಸ್ಥಳಾಂತರಿತ ಕುಟುಂಬಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ವಿಷಯವನ್ನು ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತರಲಾಗಿದ್ದರೂ ಕ್ರಮಗಳನ್ನು ಕೈಗೊಳ್ಳಲಾಗಿಲ್ಲ. ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಈ ವಿಚಾರವನ್ನು ಪರಿಶೀಲಿಸಿ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ಗೆ ಮುಂದಿನ ಕ್ರಮಕ್ಕಾಗಿ ಕಳುಹಿಸಿರುವುದು ದಾಖಲೆಗಳಲ್ಲಿದೆ. ಆದರೂ ಇಂದಿನ ತನಕ ಯಾವುದೇ ಸ್ಪಷ್ಟ ನಿರ್ಧಾರ ಅಥವಾ ಅನುಷ್ಠಾನಾತ್ಮಕ ಕ್ರಮಗಳು ಪ್ರಕಟವಾಗಿಲ್ಲ ಎಂಬುದು ಕುಟುಂಬಗಳ ಅಭಿಪ್ರಾಯ. ಸ್ಥಳಾಂತರಿತ ಕುಟುಂಬಗಳ ಪ್ರಕಾರ ಉದ್ಯೋಗವೇ ಅವರ ಜೀವನೋಪಾಯದ ಮುಖ್ಯ ಆಧಾರವಾಗಿದ್ದು, ಅದಿಲ್ಲದಿದ್ದರೆ ಅವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಈ ಭರವಸೆಗಳನ್ನು ನಂಬಿ ತಮ್ಮ ಭೂಮಿಯನ್ನು ಬಿಟ್ಟುಕೊಟ್ಟ ಕುಟುಂಬಗಳು ಇಂದು ಉದ್ಯೋಗದ ನಿರೀಕ್ಷೆಯಲ್ಲಿ ವರ್ಷಗಳಿಂದ ಕಾಯುತ್ತಿದ್ದು, ಯಾವುದೇ ಸ್ಪಷ್ಟ ಸಮಯಾವಧಿ ಅಥವಾ ಕ್ರಮಗಳ ಬಗ್ಗೆ ಮಾಹಿತಿ ಇಲ್ಲದಿರುವುದು ಅವರ ಅನಿಶ್ಚಿತತೆಯನ್ನು ಹೆಚ್ಚಿಸಿದೆ. ಕೂಡಲೇ ಸಂಬಂಧಿತ ಪ್ರಾಧಿಕಾರಗಳು ಈ ವಿಷಯವನ್ನು ಸಮಗ್ರವಾಗಿ ಪರಿಶೀಲಿಸಿ ದಾಖಲೆಗಳ ಆಧಾರದ ಮೇಲೆ ಸ್ಪಷ್ಟ ಮತ್ತು ನ್ಯಾಯಸಮ್ಮತ ನಿರ್ಧಾರ ಕೈಗೊಳ್ಳುವುದು ಅತ್ಯವಶ್ಯಕವಾಗಿದೆ.